ಈಗ ಕೇಳ್ತದ ಸರ್? ಹಾ ಕೇಳ್ತದೆ ಹೇಳಿ. ಕೇಳ್ತದ? ಕೇಳ್ತಾ ಇದೆ ಹೇಳಿ ಸರ್. ಬಿ ಟಿವಿ ಅವರಲ್ಲ ಸರ್? ಹೌದು ಹೇಳಿ. ಓಕೆ. ನೀವು ಈ ಒಂದು ವಿಡಿಯೋಸ್ ನ ಹ್ಮ್ ಇವತ್ತು ನೀವು ನ್ಯೂಸ್ ಚಾನೆಲ್ ಅಲ್ಲಿ ಪ್ರಸ್ತುತ ಮಾಡಿದಿರಿ. ಹೌದು. ಆ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ವಿಷಯದಲ್ಲಿ ಸೇವಾ ಟ್ರಸ್ಟ್ ಅಂತ ಹೇಳಿ ತಗೊಳ್ಳಿಲ್ಲಲ್ಲ ನಾವು. ನೀವು ಪುತ್ತಿಲ ಪರಿವಾರ ಅಂತ ತಗೊಂಡಿದ್ದೀರಿ. ಹೌದು ಅದರಲ್ಲಿ ಅಷ್ಟೇ. ಪ್ರಜ್ವಲ್ ಸೇವಾ ಘಾಟೆ ಟ್ರಸ್ಟ್ ಅಂತ ಕೊಟ್ಟಿದ್ದೀರಿ. ಹೌದು. ನಿಮಗೆ ಎಲ್ಲಿ ಸಿಕ್ತು ಸರ್ ಅದರ ಮಾಹಿತಿ? ಅದರ ಮಾಹಿತಿ ನನ್ನ ಸೋರ್ಸ್ ನಾನು ಹೊರಗೆ ಬಿಡುವಾಗಿಲ್ಲ. ನೀವು ಬಿಡಬೇಡಿ, ಹೊರಗಡೆ ಬಿಡಬೇಡಿ. ನಿಮ್ಮ ಆದ್ರೆ ಮಂಗಳೂರಿನಿಂದನೇ ಬಂದದ್ದು ಅದು. ಓಕೆ, ಬರ್ಲಿ. ನಿಮಗೆ ಅದರ ಸತ್ಯಾಸತ್ಯತೆ ಗೊತ್ತಿದೆಯಾ? ನಿಮ್ಮ ಪ್ರಜ್ವಲ್ ಅವರೊಟ್ಟಿಗೆ ಒಂದ್ಸತಿ ಮಾತಾಡಿದ್ದೇನೆ ನಾನು. ಮಾತಾಡಿದ್ರಾ? ನೀವು ಬಿಡುವ ಮೊದಲು ಮಾತಾಡಿದ್ರ ಅಲ್ಲ ಬಿಟ್ಟ ನಂತರ ಬಿಟ್ಟ ಮಾತಾಡಿದ್ರ? ನಂತರ ಮಾತಾಡಿದ್ದು, ಅವರೇ ಫೋನ್ ಮಾಡಿದ್ದು. ನೀವು ಮಾಧ್ಯಮದ ಪ್ರಮುಖರು, ಮಾಧ್ಯಮದಲ್ಲಿ ತುಂಬಾ ವರ್ಷದಿಂದ ಕೆಲಸ. ಇಲ್ಲ ಪ್ರಮುಖರಲ್ಲ ಸರ್, ನಾವು ಬರೀ ಮಾಧ್ಯಮದವರು. ಮಾಧ್ಯಮದಲ್ಲಿ ಅಂದ್ರೆ ಮಾಧ್ಯಮದಲ್ಲಿ ತುಂಬಾ ವರ್ಷದಿಂದ ಕೆಲಸ ಮಾಡಿದ್ರಿ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಪುತ್ತಿಲ ಪರಿವಾರ ಟ್ರಸ್ಟ್ ನ ಜನರಲ್ ಸೆಕ್ರೆಟರಿ. ಹಾ ಅಡ್ಡಿಲ್ಲ ಹೇಳಿ ಸರ್. ಓಕೆ. ನೀವು ಮಾಧ್ಯಮದಲ್ಲಿ ಕೆಲಸ ಮಾಡುವವರು, ಸಮಾಜದಲ್ಲಿರುವ ಸತ್ಯಾಸತ್ಯತೆಗಳನ್ನು ಮುಂದೆ ಇಡುವವರು. ಹೌದು. ಹೌದಲ್ವಾ? ನೀವು ಒಂದು ಮಾಹಿತಿಯನ್ನು ಹಾಕೋ ಮೊದಲು ಅದಕ್ಕೆ ಸಂಬಂಧಪಟ್ಟವರನ್ನ ವಿಚಾರಿಸಬೇಕಿತ್ತು. ಒಂದು ನೀವು ವಿಚಾರಿಸಿಲ್ಲ, ನಿಮಗೆ ಆ ಜ್ಞಾನ ಇಲ್ಲ ಅನ್ಸುತ್ತೆ. ನೀವು ಮಾಡಿದಿರಿ. ನಾವು ಸುದ್ದಿ ಮಾಡುವುದಿಲ್ಲ. ಅಲ್ಲ, ಸುದ್ದಿ ಮಾಡುದಿದ್ರೆ ನೀವು ಅಪಪ್ರಚಾರ ಮಾಡಬಾರ್ದಲ್ಲ ಸರ್? ಸರಿ ಸರ್, ಆಯ್ತು. ನಿಮ್ಮ ಪ್ರಜ್ವಲ್ ಅವ್ರನ್ನ ಈಗ ನಾನೊಂದು ಕೇಳಿದೆ. ಪ್ರಜ್ವಲ್ ಅವ್ರ ನಿಮ್ಮೊಟ್ಟಿಗೆ ಮಾತಾಡಿದ್ರೆ ಇಲ್ವೋ ನನಗೆ ಗೊತ್ತಿಲ್ಲ. ಹೇಳಿ. ಆಯ್ತಾ? ನಾನು ಪ್ರಜ್ವಲ್ ಅವ್ರನ್ನ ಕೇಳಿದೆ, 2 ವರ್ಷದ ಫೋಟೋ ಹಳೇದು ಅಂತ ಹೇಳ್ತಾ ಇದ್ರಲ್ಲ ಸರ್. ಸರಿ, ಅದ್ರೊಂದು ಸ್ಕ್ರೀನ್ ಶಾಟ್ ಕಳಿಸಿ, ನಾನು ಇವಾಗಲೇ ಡಿಲೀಟ್ ಮಾಡಿಸ್ತೇನೆ ಅಂತ ಹೇಳಿ. ಬಟ್ ನಿಮ್ಮ ಪ್ರಜ್ವಲ್ ಅವ್ರು ಏನ್ ಹೇಳ್ತಾ ಇದಾರೆ, ನನ್ನ ಹತ್ರ ಅದು ಇಲ್ಲ. ಆಯ್ತಾ? ಆಯ್ತು, ಈ ಫೋಟೋ ಯಾವ ವರ್ಷದ್ದು ಯಾವ ತಿಂಗಳಲ್ಲಿ ತೆಗ್ದದ್ದು ಅನ್ನೋದು ನನಗೆ ಕರೆಕ್ಟ್ ಆಗಿ ಹೇಳಿ ಅಂತಂದ್ರೆ ಅವ್ರು ಅದಕ್ಕೂ ಅವ್ರ ಆನ್ಸರ್ ರೆಸ್ಪಾನ್ಸಿಬಲ್ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ. ಆಯ್ತಾ? ಅದಕ್ಕೆ ಒಂದ್ ನಿಮಿಷ ನನ್ನ ಮಾತು ಪೂರ್ತಿ. ನಾನು ಅವರು ಸಹ ಅವಾಗ್ಲೇ ಹಿಂಗೆ ಮಾಡಿದ್ರು, ನನಗೆ ಮಾತಾಡ್ಲಿಕ್ಕೆ ಬಿಟ್ಟಿಲ್ಲ ಅವರು. ನಾವು ಮಾತಾಡ್ಲಿಕ್ಕೆ ಬಿಡ್ತೀವಿ. ನಾನು ಆರಾಮಾಗೆ ಮಾತಾಡ್ತಾ ಇದ್ದೇನೆ ಸರ್. ನಿಮ್ಮ ಅವರು ಅವಾಗ್ಲೇ ಹಂಗೆ ಹಿಂಗೆ ಅಂತ ಮಾತ್ರ ನಾನು ಅದೇನು ಅಂತ ಯಾರಿಗೂ ಯಾರು ಹಂಗೆ ಹಿಂಗೆ ಅಂತ ಮಾತಾಡುದಿಲ್ಲ. ಅಂದ್ರೆ ಒಬ್ಬರ ಮಾನಹಾನಿ ಮಾಡಿದಾಗ, ಗೊತ್ತಿಲ್ಲದ ವಿಚಾರನ ಇದು ಮಾಡಿದಾಗ, ಪಬ್ಲಿಕ್ ಅಲ್ಲಿ ಅದನ್ನೊಂದು ಸ್ಪಷ್ಟೀಕರಣ ಕೊಡದೆ, ನೀವು ತಿಳ್ಕೊಳ್ಳದೆ ನೀವು ಮಾತಾಡಿದಾಗ, ಅದು ಬೇರೆಯವರಿಗೆ ಸರಿಯಾಗಿ, ಸಮಾಜದಲ್ಲಿ ಸರಿಯಾಗಿ ಗುರುತಿಸಿರುವವರಿಗೆ, ಒಂದು ಮಾನ್ಯ ಗೌರವದಿಂದ ನಡೆದುಕೊಂಡವರಿಗೆ ನೋವಾಗ್ತದೆ. ಅವಾಗ ಅವರು ಮಾತಾಡಿರ್ಬೋದು. ಇರ್ಲಿ, ನಾನು ಅದನ್ನು ಮಾತಾಡುದಿಲ್ಲ. ಏನು ಹೇಳಕ್ ಹೋಗ್ತಾ ಇಲ್ಲ ಸರ್. ಅವ್ರು ಮಾತಾಡಿದ್ರಲ್ಲಿ ನಾನು ಏನು ಅಭ್ಯಂತರನೇ ಇಲ್ಲ. ಅವ್ರು ಏನೇ ಮಾತಾಡಿದ್ರು ನಾನು ಇಷ್ಟೇ ಮಾತಾಡೋದು. ಹೌದಾ ಸರ್? ಸರಿ ಸರ್. ಅಣ್ಣ ಅಂತಾನೂ ಮಾತಾಡಿದ್ದೇನೆ ನಾನು ಅವ್ರನ್ನ. ಖಂಡಿತ ರೆಸ್ಪೆಕ್ಟ್ ಕೊಡ್ಬೇಕು, ರೆಸ್ಪೆಕ್ಟ್ ತಗೋಬೇಕು. ನಾವು ರೆಸ್ಪೆಕ್ಟ್ ಕೊಟ್ಟೆ ನಾನು ತಗೊಳ್ಳೋದು ಸರ್. ನನಗೆ ಅದು ಬಿಟ್ಬಿಟ್ಟು ಹೋಗೋಬಾರೋ ಅಂತೇಳಿ ಮಾತಾಡಿ ಅಭ್ಯಾಸ ನಮಗಿಲ್ಲ. ಖಂಡಿತ ಅದು ನಮಗೂ ಇಲ್ಲ, ನಮ್ಮ ಪರಿವಾರದವರೆಗೂ ಇಲ್ಲ. ಅಲ್ವಾ ಸರ್? ನಾನು ಅವ್ರನ್ನ ಡೈರೆಕ್ಟ್ ಆಗಿ ಕೇಳಿದೆ. ಆಯ್ತು ಸರ್, 2 ವರ್ಷದ ಹಳೇದು ಅಂತ ಹೇಳ್ತಾ ಇದ್ದೀರಲ್ಲ, ನನಗೆ ಅದ್ರ ಒಂದು ಸಣ್ಣ ಪ್ರೂಫ್, ಒಂದು ಸ್ಕ್ರೀನ್ ಶಾಟ್ ವಾಟ್ಸಪ್ ಮಾಡಿರುವುದಂತದಾಗ್ಲಿ ಅಥವಾ ಅದು ನೀವು ತೆಗ್ದಿದ್ದ ಡೀಟೇಲ್ಸ್ ನಾಗ್ಲಿ ನನಗೆ ಒಂದು ವಾಟ್ಸಪ್ ಮಾಡಿ, ನಾನನ್ನ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿಸ್ತೇನೆ ಅಂತ ಹೇಳಿ. ಅವರು ಇಲ್ಲ, ನನ್ನ ಹತ್ರ ಅದು ಇಲ್ಲ ಅಂತಂದ್ರು. ಸರಿ ಆಯ್ತು ಅಂತೇಳಿ ನಾನು ಸುಮ್ಮನಾಗಿದ್ದೇನೆ. ಮತ್ತೆ ಒಂದು 5 ನಿಮಿಷ ಟೈಮ್ ಕೊಡಿ, ನಾನು ಎಲ್ಲೋ ಹೊರಗಡೆ ಇದ್ದೆ. ನಾನು ಬೇರೆ ಎಲ್ಲೋ ಹೊರಗಡೆ ಹೋಗ್ಬೇಕಾಗಿತ್ತು, ನನ್ನ ಪರ್ಸನಲ್ ಕೆಲಸದ ಮುಖಾಂತರ ನಾನು ಹೋಗ್ತಾ ಇದ್ದೇನೆ. 5 ನಿಮಿಷ ಟೈಮ್ ಕೊಡಿ, ನಾನು ಮಾಡ್ತೇನೆ ಅಂತಂದು ಗಾಡಿನ ಸೈಡಿಗೆ ಹಾಕಿ ನಾನು ಮತ್ತೆ ಅವರಿಗೆ ಫೋನ್ ಅಲ್ಲಿ ಮಾತಾಡಿದೆ. ಅವಾಗ್ಲೂ ನಾನು ಅದೇ ಕೇಳಿದ್ದು ಅವ್ರನ್ನ. ಸರಿ, ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಯಾರು ಕೊಟ್ಟದ್ದು ಅಂತಾನೋ ಅವ್ರಿಗೆ ಹೇಳಿದ್ದೇನೆ. ಪ್ರಜ್ವಲ್ ಅವರಿಗೆ ನಾನೇ ಹೇಳಿದ್ದೇನೆ ಯಾರು ಕೊಟ್ಟದ್ದು ಅಂತೇಳಿ. ಆಯ್ತಾ? ಯಾರು ಕೊಟ್ಟದ್ದು ಅಂತಾನು ಹೇಳಿದ್ದೇನೆ. ಪ್ರಜ್ವಲ್ ಅವರು ಅದನ್ನ ಕೇಳಿಸ್ಕೊಂಡ್ರ ಇಲ್ವೋ ನನಗೆ ಗೊತ್ತಿಲ್ಲ ಸರ್. ನನಗೂ ಒಂದು ಹೇಳ್ಬೋದು ಸರ್, ಯಾರು ಕೊಟ್ಟದ್ದು ಅಂತ? ನಿಮ್ಮ ಇದ್ರೊಳಗಿಂದಾನೆ ಆ ಫೋಟೋ ಹೊರಗಡೆ ಬಂದಿರುವಂತದ್ದು. ಇರ್ಬೋದು, ಯಾಕಂತ ಗೊತ್ತಿಲ್ಲ, ನಮಗೂ ಹೆಸರು ಗೊತ್ತಿಲ್ಲ. ಸರ್ಕ್ಯುಲೇಟ್ ಆಗಿ ಬಂದಂತದ್ದು ಅದು. ಅಲ್ಲ, ಎಲ್ಲಿಂದಲೂ ಬರ್ಬೋದು. ಯಾಕಂತ ಹೇಳಿದ್ರೆ ಯಾರ ಜೊತೆ ಹೋಗ್ತಾರೆ, ಎಷ್ಟು ವರ್ಷದಿಂದ ಯಾರ ಜೊತೆ ಪರಿಚಯ ಇರ್ತಾರೆ ಅನ್ನೋದು ಗೊತ್ತಿರೋದಿಲ್ಲ, ಯಾರ ಫ್ರೆಂಡ್ಸ್ ಅಂತ. ಇನ್ನೊಂದು ಮಾಹಿತಿ ಬಂತು, ಬಟ್ ನಾವು ಅದನ್ನ ಬಳಸಲಿಲ್ಲ. ಹೇಳಿ. ಅರುಣ್ ಸರ್ ಹೆಸರಲ್ಲಿ ಬಳಸಲಿಲ್ಲ. ಅರುಣ್ ಪುತ್ತಿಲ ಅವರ ಕಾರಲ್ಲೇ ಅವರನ್ನು ಕರೆದುಕೊಂಡು ಹೋಗಿದ್ದಾರೆ ಅಂತೇಳಿ. ಖಂಡಿತ ಇರ್ಬೋದು. ನೋಡಿ, ಅರುಣ್ ಪುತ್ತಿಲರ್ ಅವರ ಕಾರಲ್ಲೇ ಪ್ರಜ್ವಲ್ ಅವರು ಹೆಚ್ಚಾಗಿ ಡ್ರೈವಿಂಗ್ ಅಲ್ಲಿ ಹೋಗುವಂತ. ಅಲ್ಲ, ಪ್ರಜ್ವಲ್ನಲ್ಲ. ಈಗ ಅಲ್ಲಿ ಫ್ರಂಟ್ ಅಲ್ಲಿ ಇರೋದು ಪ್ರಜ್ವಲ್ ಅಲ್ವಾ? ಹೌದು. ನಾವು ಅದನ್ನ ಬಳಸಬಹುದಾಗಿತ್ತಲ್ವಾ? ಅಲ್ಲ, ಇನ್ನು ಏನಿಲ್ಲ ಸರ್, ಬಳಸಲಿಕ್ಕೆ ಏನಿಲ್ಲ. ನೋಡಿ, ನಾವು ಇರುವುದನ್ನು ಇದ್ದಂಗೆ ಹೇಳಿದ್ರೆ ಅದ್ರಲ್ಲಿ ಯಾರಿಗೂ ತಪ್ಪಾಗುದಿಲ್ಲ. ನೀವು ಹೇಳುದ್ರಲ್ಲಿ ಯಾರಿಗೂ ತಪ್ಪಾಗುದಿಲ್ಲ. ಆದ್ರೆ ಇದು ನೀವು ಇವತ್ತು ಬಿತ್ತರಿಸಿದಂತ ವಿಚಾರ ಉಂಟಲ್ಲ, ತುಂಬಾ ಒಂದು ಡ್ಯಾಮೇಜ್ ಆಗುವಂತ ವಿಚಾರ. ಯಾಕಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಸತ್ಯತೆ ಇಲ್ಲ. ಅವರು ಪ್ರಜ್ವಲ್ ಹೇಳ್ದಂಗೆ ನಿಮ್ಗೆ ಹೇಳಿದ ಗೊತ್ತಿಲ್ಲ, 2 ವರ್ಷ ಹಿಂದೆ ಅವ್ರ ಜೊತೆ ಅಲ್ಲಿ ಎಲ್ಲಿ ಹೋಗುವಾಗ ತೆಗೆದ ಫೋಟೋ ಅಂತಲೂ ಗೊತ್ತಿಲ್ಲ. ಬಟ್ ನೀವು ಆ ಫೋಟೋಗೂ ಈಗಿರುವ ಪ್ರಸ್ತುತ ಫೋಟೋಗೂ ಒಂದು ಟ್ಯಾಲಿ ಮಾಡಿ ನೋಡಿ, ವ್ಯಕ್ತಿಯ ಒಂದು ಫೋಟೋ ಟ್ಯಾಲಿ ಮಾಡಿ. ಪ್ರಜ್ವಲ್ ಅವರ ಒಂದು ಪ್ರಸ್ತುತ ಫೋಟೋ ನಮ್ಮಲ್ಲಿ ಇಲ್ಲ ಸರ್. ಅಲ್ಲ, ಪ್ರಜ್ವಲ್ ಅವರಲ್ಲ, ಆ ಹುಡುಗ, ಅವರ ಹಿಂದೆ ಇರುವ ಹುಡುಗ ಯಾರು, ಕೃಷ್ಣ ಜಯರಾವ ಯಾರಿದಾರಲ್ಲ, ಅವನ ಫೋಟೋ ಮತ್ತು ಈಗಿನ ಅವನ ಫೋಟೋ ಒಂದು ಟ್ಯಾಲಿ ಮಾಡಿ ನೋಡಿ. ನಿಮಗೆ ಇವತ್ತೆಲ್ಲ ನಾಳೆ ಅವನು ಎದುರು ಬಂದೇ ಬರ್ತಾನೆ. ನಾನು ಹೇಳುದು ಕೇಳಿ, ಇವತ್ತೆಲ್ಲ ನಾಳೆ ನಮ್ಮ ಸರ್ಕಾರ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ತುಂಬಾ ಇದಿದೆ, ಅವನನ್ನ ಹೊರಗೆ ತಂದೆ ತರ್ತಾರೆ. ಆ ಫೋಟೋ ಮತ್ತು ಈ ಫೋಟೋ ನೋಡಿ. ಒಂದು
ನಾವು ಒಂದಕ್ಕೆ ಲಿಂಕೇ ಇಲ್ಲ. 2 ವರ್ಷದಿಂದ ಯಾರ ಜೊತೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಹಂಗಂತೇಳಿ ಆ ಪ್ರಜ್ವಲ್ ಘಾಟೆ ಪುತ್ತಿಲ ಪರಿವಾರದ ಒಬ್ಬ ಸಕ್ರಿಯ ಸದಸ್ಯ, ಅವನ ಹೆಸರು ಅವನ ಫೋಟೋದ ಮುಂದೆ ಇದ್ದಾಗ ಅವನನ್ನ ಕರ್ಕೊಂಡು ಎಲ್ಲ ಹೋಗಿದ್ದಾರೆ, ಪುತ್ತಿಲ ಪರಿವಾರದವರೆಲ್ಲ ಹೋಗಿದ್ದಾರೆ ಅಂತ ಬಿಂಬಿಸುವಂತದ್ದು ನಿಮ್ಮಂತ ಮಾಧ್ಯಮಕ್ಕೆ ಅದು ಹಿರಿಮೆ ಅಲ್ಲ. ಮಾಧ್ಯಮದವರು ಅಲ್ಲ, ನಮ್ಮವರೇ ಕೊಡ್ಬೋದು ನೋಡ್ರಿ. ನಮ್ಗೆ ಹಿತಶತ್ರುಗಳೇ ಇರ್ತಾರೆ ಸರ್. ನನ್ನ ಕೈಗೆ ಬಲಗೈಯನ್ನೇ ಎಡಗೈಗೆ ನಂಬ್ಲಿಕ್ಕೆ ಆಗುವಂತ ಪರಿಸ್ಥಿತಿ ಇಲ್ಲ ಈಗ. ನಮ್ಮವರೇ ಕೊಟ್ಟಿರ್ಬೋದು, ನಾನು ಕೊಟ್ಟಿಲ್ಲ ಅಂತ ಹೇಳಿಲ್ಲ. ನಾನು ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಅಂತ ನಾನು ಅದನ್ನು ಕೇಳುವುದೇ ಇಲ್ಲ. ಯಾಕೆ ಗೊತ್ತಾ, ನಮ್ ಜೊತೆ ನಮ್ಮ ಶತ್ರುಗಳು ಇರ್ತಾರೆ. ಹಂಗಂತೇಳಿ ಅರುಣ್ ಕುಮಾರ್ ಪುತ್ತಿಲರವರ ಅವನನ್ನ ಚಿಕ್ಕದ್ ಮಾಡ್ಬೇಕು, ಅವರ ಇದನ್ನ ಭವಿಷ್ಯವನ್ನು ಮುಗಿಸ್ಬೇಕು, ಅಥವಾ ಅವರು ಇದರಲ್ಲಿ ಇದಾಗಿದ್ದಾರೆ, ಅಥವಾ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ 2.5 ವರ್ಷದಿಂದ ಇಷ್ಟು ಎಲ್ಲ ಸಾಮಾಜಿಕ ನ್ಯಾಯವನ್ನ ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ಕೊಂಡು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಿರುವಂತಹ ಒಂದು ಸಂಘಟನೆಯನ್ನ ಇದರಲ್ಲಿ ಇರುವ ಎಲ್ಲ ಕಾರ್ಯಕರ್ತರು ಕಡುಬಡವರು ಕಷ್ಟದಲ್ಲಿರೋರು ಅವರು 100 ರೂಪಾಯಿ ದುಡ್ದಾಗ ಅದರಲ್ಲಿ 10 ರೂಪಾಯಿಯನ್ನ ಸಂಘಟನೆಗೋಸ್ಕರ ಸಮಾಜ ಸೇವೆಗೋಸ್ಕರ ಮೀಸಲಿಡುವಂತಹ ಒಂದು ಸಂಘಟನೆಯ ಹೆಸರನ್ನ ಪುತ್ತಿಲ ಪರಿವಾರ ಅಂತ ಹಾಕಿ ಈ ರೀತಿ ಬಿಂಬಿಸುವಂತದ್ದು ನಿಮ್ಮಂತ ಈ BTV ಅಂತ ಒಂದು ದೊಡ್ಡ ಚಾನೆಲ್ಗೆ ನಾನು ತುಂಬಾ ಲೈಕ್ ಮಾಡುವಂತ ನಿಮ್ಮಂತ ಮಾಧ್ಯಮವನ್ನ ಲೈಕ್ ಮಾಡ್ತೀನಿ. ನನ್ನ ಹೆಸರು, ನಾನು ಪುತ್ತಿಲ ಪರಿವಾರದ ಪ್ರಧಾನ ಕಾರ್ಯದರ್ಶಿ, ಜನರಲ್ ಸೆಕ್ರೆಟರಿ ನಾನು. ಸೊ ಆಯ್ತಾ, ನಮಗೆ ಅದರಲ್ಲಿ ನಾವು ಅದರಲ್ಲಿ ವಿಚಾರ ತೋರಿಸಿದ್ದೇವೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಯಾರಾದ್ರೆ ಅದು ಗೊತ್ತಾಗುತ್ತೆ. ಕ್ವಶನ್ ಮಾರ್ಕ್ ಅಲ್ಲಿ ಇದೆ ಪರಿವಾರದವರ. ನೀವು ನಿಜವಾಗ್ಲೂ ಒಳ್ಳೆ ಎಜುಕೇಟೆಡ್, ನಾನು ಎಜುಕೇಟೆಡ್. ಕ್ವಶನ್ ಮಾರ್ಕ್ ಹಾಕಿರೋದನ್ನ ನೋಡುದು ನೀವು ಮತ್ತು ನಾನು ಮಾತ್ರ. ಸಮಾಜ ಅದನ್ನು ಅಬ್ಸರ್ವ್ ಮಾಡೋದಿಲ್ಲ. ಸಮಾಜ ಅದನ್ನು ಅಬ್ಸರ್ವ್ ಮಾಡೋದಿಲ್ಲ. ನಾವು ಇದನ್ನ ಒತ್ತಿ ಹೇಳಿದ್ದೇನೆ, ಆದ್ರೆ ನಿಮ್ಮ ಪ್ರಜ್ವಲ್ ಅವರನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ನಿಮಗೆ ಒಂದು ಅರ್ಥ ಆಯ್ತಾ ಕ್ವಶನ್ ಮಾರ್ಕ್ ಯಾಕೆ ಕ್ವಶನ್ ಮಾರ್ಕ್ ಹಾಕಿದೀವಿ ಅಂತಂದ್ರೆ ನಮಗೆ ಕ್ಲಾರಿಟಿ ಇಲ್ಲ. ನಿಮಗೆ ಡೌಟ್ ಇದೆ, ಹೌದು, ನಿಮಗೆ ಡೌಟ್ ಇದೆ. ನಿಮಗೆ ಡೌಟ್ ಇದ್ಮೇಲೆ ಆ ಡೌಟ್ ಅನ್ನ ಕ್ಲಾರಿಟಿ ಮಾಡದೆ ನೀವು ಅದನ್ನ ಹೆಂಗೆ ಹೇಳ್ತೀರಿ ಸರ್? ಇದು ನಮಗೆ ಒಬ್ರು ನಿನ್ನೆ ಎಲ್ಲ ಮೊನ್ನೆ ಅವನ ಮೇಲೆ FIR ಆಗಿದ್ದ ದಿನ ಹೋಗಿರುವಂತ ಫೋಟೋ ಅಂತ ಹೇಳಿ ನಿಮ್ಮ ಇದ್ರಲ್ಲೇ ಸರ್ಕ್ಯುಲೇಟ್ ಮಾಡಿದ್ರು. ಅವ್ರನ್ನ ಹುಡುಕಿ ಒಂದ್ ನಿಮಿಷ ಅಣ್ಣ ಒಂದೇ ನಿಮಿಷ. ಈಗ ನೀವ್ ಹೇಳ್ತಾ ಇದ್ರಲ್ಲ ನಾವು ಗೊತ್ತಿಲ್ಲದೆ ಮಾಡಿದೀರಾ ಅಂತ ಹೇಳ್ಬಿಟ್ಟು, ಸರಿ ಆಯ್ತು, ಬೆಳಗ್ಗೆಯಿಂದ ನಾವು ಒಬ್ರಿಗೆ ಕಾಲ್ ಟ್ರೈ ಮಾಡ್ತಾ ಇದ್ದೇವೆ ನಿಮ್ಮ ಕಡೆಯವರಿಗೆ, ನಮ್ಗೆ ಯಾರಿಗೂ ಸಿಗ್ತಾ ಇಲ್ಲ ಅವರು. ಆಯ್ತಾ, ನಾವು ನಮಗೆ ಇದು ಮೊನ್ನೆ ಅಲ್ಲ, ನಾವು ಇದು ಮೊನ್ನೆ FIR ಆಗಿತ್ತು ಗೊತ್ತಾ, ಅವತ್ತಿನ ದಿನ ಸ್ಟೋರಿ ಇದೆ ನಮ್ಮ ಕೈಯಲ್ಲಿ. ಅಲ್ಲ, ನಿಮಗೆ ಈ ಫೋಟೋಸು ಅವರು 2 ವರ್ಷದ ಹಿಂದೆ ಆವಾಗ್ಲೇ ಸಿಕ್ಕಿದ್ಯಾ, ನಿನ್ನೆ ಸಿಕ್ಕಿದ್ಯಾ, ಅಥವಾ ಅವರಿಗೆ ಅವರ ಈ ರೀತಿ ಕ್ರೈಮ್ ಆದ್ಮೇಲೆ ಸಿಕ್ಕಿದ್ಯಾ? ಅದಲ್ಲ ನಾನು ಕೇಳ್ತಾ ಇರೋದು. ಈಗ ನೋಡಿ, 2 ವರ್ಷದಿಂದ ನಾನು ಎಲ್ಲಿ ಯಾರ ಜೊತೆ ನಾವು ಮಾತಾಡಿದ್ದ ಒಂದು ಫೋಟೋ ಯಾರ ಹತ್ರ ಇದ್ರೆ, ಈಗ ನನ್ನ ಮೊಬೈಲ್ ಅಲ್ಲಿ ಅದು ಸೇವ್ ಆಗಿರ್ಬೇಕಂತ ಇಲ್ಲ, ಅಥವಾ ಸೇವ್ ಆಗಿದೆಯಾ ಇಲ್ವೋ ನನಗೂ ಗೊತ್ತಿರೋದಿಲ್ಲ. ಯಾಕಂದ್ರೆ ಅದ್ರ ಇಂಪಾರ್ಟೆನ್ಸ್ ಇರುದಿಲ್ಲ ಸರ್. ಈಗ ಪ್ರಜ್ವಲ್ ಹತ್ರ ಇಲ್ಲ ಅಂತ ಅಂದಾಗ ಪ್ರಜ್ವಲ್ ಅದು ತಪ್ಪು ಅಂತ ಅದು, ಅಥವಾ ಅದು ಅದಕ್ಕೆ ನಿಮಗೆ ಉತ್ತರ ಸಿಕ್ತು ಅಂತಲ್ಲ. ನಾನು ಅವ್ರಿಗೆ ಅದನ್ನ ಹೇಳಲೇ ಇಲ್ಲ. ಈಗ ಅಲ್ಲಲ್ಲ, ಈಗ ನೋಡಿ ಅವರಿಗೆ ಕೊಡ್ಲಿಕ್ಕೆ ಅದನ್ನು ಬೇಕಾದ ಪೂರ್ವನ್ನ ಅವರು ಇದ್ ಮಾಡ್ತಾರೆ, ಅವರಿಗೆ ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ. ನಿಮ್ಮ ಪಬ್ಲಿಕ್ ಟಿವಿ ಅದಕ್ಕೆ ಕಂಪ್ಲೀಟ್ ಹೊಣೆಗಾರಿಕೆ ಆಗ್ತದೆ. ನಾನೀಗ ಪ್ರಜ್ವಲ್ ವಿಷಯ ಮಾತ್ರ ಮಾತಾಡ್ತಿಲ್ಲ, ನೀವು ಪುತ್ತಿಲ ಪರಿವಾರದ ವಿಷಯ ಮಾತಾಡಿದಿರಿ, ಆ ಪರಿವಾರದ ಒಬ್ಬ ಕಾರ್ಯಕರ್ತನ ಮೇಲೆ ಮಾತಾಡಿದಿರಿ. ನಮಗೆ ಎಷ್ಟು ಸಮಾಜದಲ್ಲಿ ಗೌರವ ಇರುವಾಗ ನಿಮ್ಮಂತ ಇಂಥ ಒಂದು ದೊಡ್ಡ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಈ ರೀತಿ ಅದನ್ನ ಪಬ್ಲಿಸಿಟಿ ಮಾಡಿದ್ರೆ ನಾವು ಮಾಡಿದ ಕೆಲಸಕ್ಕೆ, ನಮ್ಮ ಈ ಕಾರ್ಯಕರ್ತರ ಕೆಲಸಕ್ಕೆ ಏನ್ ನ್ಯಾಯ ಇದೆ ಸರ್? ಯಾರೋ ಒಬ್ಬ ನಮ್ಮ ತಾಲೂಕಿನಲ್ಲಿ ಯಾರೋ ಒಬ್ಬ ಈ ರೀತಿ ಅನ್ಯಾಯ ಮಾಡಿದಾರೆ ಅಂತ ಹೇಳಿದ್ರೆ ಅದಕ್ಕೆ ಪುತ್ತಿಲ ಪರಿವಾರ ಹೆಸರಲ್ಲ, ಪುತ್ತಿಲ ಪರಿವಾರದ ಅರುಣ್ ಕುಮಾರ್ ಪುತ್ತಿಲಲ್ಲ ಕಾರಣ. ನಾವು ಅರುಣ್ ಕುಮಾರ್ ಪುತ್ತಿಲ ಸರ್ನ ಯಾವುದೇ ಪುತ್ತಿಲ ಪರಿವಾರ ಅಂತ ಅಂದ ತಕ್ಷಣ ಅದರ ಸಂಸ್ಥಾಪಕರು ಅರುಣ್ ಕುಮಾರ್ ಪುತ್ತಿಲನೇ ಜನರಿಗೆ ಬರುದು. ಅವರು ಪುತ್ತೂರಿಗೆ ಮಾತ್ರ ಸೀಮಿತ ಅಲ್ಲ, ಅವರು ಕರ್ನಾಟಕ ರಾಜ್ಯದ ಒಬ್ಬ ಧೀಮಂತ ಹಿಂದೂ ನಾಯಕ. ಹೌದು, ಅವರ ಹೆಸರು ನೀವು ಪುತ್ತಿಲ ಪರಿವಾರ ಅಂತ ಆದಾಗ ಅಲ್ಲಿ ನೀವು ಕಾರ್ಯದರ್ಶಿ ಹೆಸರು ಬರುದಿಲ್ಲ, ಅಧ್ಯಕ್ಷರ ಹೆಸರು ಬರುದಿಲ್ಲ, ಸಾವಿರಾರು ಕಾರ್ಯಕರ್ತರ ಹೆಸರು ಬರುದಿಲ್ಲ. ಅದು ಅರುಣ್ ಕುಮಾರ್ ಪುತ್ತಿಲರೇ, ಸರಿ, ಅವರೇ ಅದರ ಬೆನ್ನೆಲುಬು. ಅದಕ್ಕೆ ನಾವು ಕ್ವಶನ್ ಮಾರ್ಕ್ ಕೊಟ್ಟಿದ್ದೀವಿ. ನೀವು ಆ ಕ್ವಶನ್ ಮಾರ್ಕ್ ಕೊಡೋ ಮೊದಲು ಅಟ್ಲೀಸ್ಟ್ ಅದರ ಸತ್ಯದ ತಿಳಿಬೇಕಿತ್ತು ಅಂತ ಹೇಳುವಂತದ್ದು ನಾನು. ನೀವು ಈ ರೀತಿ ಒಂದು ನೀವು ಜನಸಾಮಾನ್ಯರಲ್ಲಿ ತಪ್ಪುಗಳನ್ನ ಹುಡುಕಿ ಸಮಾಜಕ್ಕೆ ತಿಳಿಸುವಂತವರು, ಅಂದ್ರೆ ಅಲ್ಲಿ ಆಗಂತ ಅನ್ಯಾಯಕ್ಕೆ ನೀವು ಹೋರಾಟ ಮಾಡೋರು, ನೀವು ಮಾಧ್ಯಮ ಮಿತ್ರರು, ನಿಮ್ಗೆ ಮೇಲೆ ಅತ್ಯಂತ ಗೌರವ ಇದೆ. ಆದ್ರೆ ಇಂಥ ಒಂದು ಚಿಕ್ಕ ಕೆಲಸದಲ್ಲಿ ನೀವು ಮಾಡುವಂತ ಎಡವಟ್ಟುಗಳಿಂದಾಗಿ ನಿಮ್ಮ ಗೌರವ, ನಿಮ್ಮ ಘನತೆ ಎಲ್ಲ ಒಂದು ಮೂಲೆ ಗುಂಪಾಗ್ತದೆ ಸರ್. ಯಾಕಂದ್ರೆ ನಮಗೆ ತುಂಬಾ ಬೇಜಾರಾಗಿದೆ. ನಾವೊಬ್ಬ 2 ವರ್ಷದಿಂದ ನಾನೊಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನಮ್ಮ ಸಂಘಟನೆಗೆ ಆಗಿರುವಂತದ್ದು ಮತ್ತೆ ಪುತ್ತಿಲ ಪರಿವಾರ ಎನ್ನುವ ಆ ಸಂಘಟನೆಗೆ ಆ ಟೈಟಲ್ಗೆ ಆಗಿರುವಂತಹ ನೋವನ್ನ ಅಥವಾ ಈ ಒಂದು ಇದನ್ನ ನೀವು ಸ್ಪಷ್ಟೀಕರಣ ಕೊಟ್ಟೆ ನಮಗೆ ಅದನ್ನ ಕ್ಲಾರಿಟಿ ಮಾಡಬೇಕು. ಸ್ಪಷ್ಟೀಕರಣ ಕೊಟ್ಟೆ ಕ್ಲಾರಿಟಿ ಮಾಡಬೇಕು. ಇದು ನಮ್ಮ ಕಡೆಯಿಂದ ತಪ್ಪಾಗಿದೆ, ನಮಗೆ ಮಾಹಿತಿಗಳ ಕೊರತೆ ಇತ್ತು, ನಾವು ಮಾಡಿದ್ದೇವೆ, ಕ್ವಶನ್ ಮಾರ್ಕ್ ಹಾಕಿದ್ದೇವೆ, ಅದು ಜನಸಾಮಾನ್ಯರಿಗೆ ಅರ್ಥ ಆಗ್ಲಿಲ್ಲ.
ನಾವು ಕ್ವಶನ್ ಮಾರ್ಕ್ ಹಾಕಿದ್ದೀವಿ, ನಾವು ಅದನ್ನು ಒಪ್ಕೊಂಡಿಲ್ಲ ಅಥವಾ ನಾವು ಅದನ್ನು ಹೌದು ಅಂತ ಕಡಾಖಂಡಿಯಾಗಿ ಹೇಳಲಿಲ್ಲ ಅಂತ ನೀವು ಅದನ್ನ ಸ್ಪಷ್ಟೀಕರಣದ ಮೂಲಕ ಕೊಡಬೇಕು. ಇಲ್ಲದಿದ್ರೆ ನಾವು ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೀವಿ ಸರ್. ಕಾನೂನು ಪ್ರಕಾರ ನಾವು ಇದನ್ನ ಸೀರಿಯಸ್ ಆಗಿ ತಗೊಳ್ತಾ ಇದೀವಿ. ಯಾಕಂದ್ರೆ ಯಾವ ಮಾಧ್ಯಮ ಮಿತ್ರರು ಕೂಡ ನೀವು ಬೇಕು, ಸಮಾಜಕ್ಕೆ ಬೇಕು. ನಿಮ್ಮಿಂದ ಸಮಾಜ ಈ ರೀತಿ ಆಗುವಂತ ತೊಂದರೆಗಳು ಮಾಯ ಆಗ್ಬೇಕು, ಅದು ಜನರಿಗೆ ರೀಚ್ ಆಗ್ಬೇಕು. ಆ ಕೆಲಸವನ್ನ ನೀವು ಸ್ವಚ್ಛಂದಿಂದ ಮಾಡಿ. ನೀವು ಈ ಅರ್ಧಂಬರ್ಧ ಗೊತ್ತು, ಅರ್ಧಂಬರ್ಧ ಯಾರೋ ಒಬ್ರು ಕೊಟ್ರು, ಪುತ್ತಿಲ ಪರಿವಾರದವರ ಅವರ ಹತ್ರನೇ ಇತ್ತು, ಅವನನ್ನ ಟ್ರ್ಯಾಕ್ ಮಾಡಿದಾಗ ಫೋನ್ಗೆ ಸಿಕ್ಕಿಲ್ಲ, ಹಾಗಾದ್ರೆ ಅದನ್ನ ಇವತ್ತು ಬಿಡ್ಬೇಕಂಗಿಲ್ಲ. ನೀವು ನಾಳೆ ಸಿಗ್ಬೋದಿತ್ತಲ್ಲ ಅವನು, ನಿಮ್ಗೆ ಅಷ್ಟು ಅರ್ಜೆಂಟ್ ಏನಿತ್ತು? ನೀವು ರಿಲೀಸ್ ಮಾಡ್ಲಿಕ್ಕೆ ಅಷ್ಟು ಅರ್ಜೆಂಟ್ ಏನಿತ್ತು ನಿಮ್ಗೆ? ನಾವು ರಿಲೀಸು ಇದು ನಮಗೆ ಸಿಕ್ಕಿದ್ದೆ ಬೆಳಗ್ಗೆ. ಅಲ್ಲ, ನಿಮಗೆ ಬೆಳಿಗ್ಗೆ ಸಿಕ್ಕಿ ಮಧ್ಯಾಹ್ನದೊಳಗಡೆ ನೀವು ರಿಲೀಸ್ ಮಾಡುವ ನೆಸೆಸಿಟಿ ಏನಿತ್ತು? ನಿಮಗೆ ಕ್ಲಾರಿಟಿ ಇಲ್ಲ ಅಂತ ಇದ್ರೆ ಅದಕ್ಕೆ ನೀವು ಸಂಬಂಧಪಟ್ಟವರು ನೀವು ಫೋನ್ ಮೂಲಕ ವಿಚಾರಿಸಿದ್ರಿ ಅಂತ ಹೇಳಿದ್ರೆ, ನಿಮ್ಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಇವತ್ತು ರಿಲೀಸ್ ಮಾಡ್ಬೇಕಿತ್ತು. ಏನಿತ್ತು ನೀವು ಕೇಳ್ತಾ ಇದೀರಲ್ಲ, ಇದನ್ನ ನಮಗೆ ಒಬ್ರು ಗೊತ್ತಿರೋರೇ ಕೊಟ್ಟಿರೋ, ಅವ್ರು ನಿಮಗೂ ತುಂಬಾ ಪರಿಚಯ ಕಾಣಿಸ್ತದೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನನಗೆ ಮಾತಾಡ್ಲಿಕ್ಕೆ ಹೇಳಿ. ಆಯ್ತಾ? ನಿಮಗೂ ತುಂಬಾ ಪರಿಚಯ ಕಾಣಿಸ್ತದೆ. ನೆನ್ನೆನೋ ಅವ್ರು ಮಾತಾಡಿರ್ಬೋದು ನಿಮ್ ಜೊತೆ, ಅದ್ ನನಗೆ ಗೊತ್ತಿಲ್ಲ. ನಮಗೆ ಅವರೇ ಅಂದಿರೋಂಥದ್ದು, ಪ್ರಜ್ವಲ್ ಅವರೇ ಕರ್ಕೊಂಡು ಹೋಗಿರುವಂತದ್ದು, ಮತ್ತೆ ಈ ಫೋಟೋನು ಅವರೇ ಸರ್ಕ್ಯುಲೇಟ್ ಮಾಡಿರೋದು. ಅದಾಗ್ಲಿ, ಅದು ಬಿಟ್ಟು ಈ ಮಾಧ್ಯಮದವ್ರು ಯಾರು ಕೊಟ್ಟದ್ದಲ್ಲ. ಇರ್ಬೋದು. ನಿಮಗೆ ನೀವು ಯಾರಿಗೆ ಟ್ರೈ ಮಾಡಿದ್ರೆ ಅವರ ನಂಬರ್ ನನಗೂ ಕೊಡಿ. ಒಡನಾಡಿನೇ ಅವರು ನಿಮಗೆ ಆಯ್ತು, ನಾನು ತಲುಪಿಸಲ್ಲ ಅಂತ ಹೇಳೋದು, ನಾನು ತಲುಪಿಸಿ ಕೊಡ್ತೇನೆ ನಾನು ನಿಮಗೆ. ಬಟ್ ನಾನೀಗ ಒಂದ್ ಸ್ವಲ್ಪ ಹೊರಗಿದ್ದೇನೆ. ಖಂಡಿತ ನಿಮಗೆ ಟೈಮ್ ಕೊಡ್ತೀನಿ. ನಾನು ಸಂಜೆ ತನಕ ಟೈಮ್ ಕೊಡ್ತೀನಿ. ನಾನು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನಾನು ಟೈಮ್ ಕೊಡ್ತೀನಿ. ನನಗೆ ಯಾಕಂತ ಹೇಳಿದ್ರೆ ಇದ್ರ ಸತ್ಯತೆ ಹೊರ ಬರಬೇಕು. ಎಲ್ಲ ಮಾಧ್ಯಮದವರು ಇಲ್ಲಿ ಏನೇ ಆದ್ರೂ ಪುತ್ತಿಲ ಪರಿವಾರ ಇದಕ್ಕೆ ಅರ್ಥ ಇಲ್ಲ ಸರ್. ಪುತ್ತಿಲ ಪರಿವಾರದಲ್ಲಿ ಇರುವಂತವರು ಅವ್ರಿಗೇನು ಬೇರೆ ಕೆಲಸ ಇಲ್ವಾ? ಅರುಣ್ ಕುಮಾರ್ ಪುತ್ತಿಲರವರು ದಿನದ 24 ಗಂಟೆ ಅವರು ಸಮಾಜದಲ್ಲಿ ಇರುವ ಕಷ್ಟದವರ ಮನೆ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವಂತದ್ದು, ಅವರ ಜೊತೆ ಇರುವಂತ ಕೆಲಸ ಮಾಡ್ತಿರುವಂತವ್ರಿಗೆ ಅವರಿಗೆ ಈ ಕೆಲಸನ ನೀವು ಯೋಚನೆ ಮಾಡ್ಬೇಕಲ್ಲ ಸರ್ ಮಾಧ್ಯಮದವರು. ಆಯ್ತು, ರಾಜ್ಯದಲ್ಲಿ ಇಷ್ಟೊಂದು ಹೆಸರು ಗಳಿಸಿರುವಂತ ನೀವು ಮಾಧ್ಯಮದವರು, ನೀವು ಇಂಥ ಈ ಚಿಕ್ಕ ಕೆಲಸಗಳಲ್ಲೆಲ್ಲ ಕೈ ಹಾಕಿಕೊಂಡು ನಿಮ್ಮ ಗೌರವ ಘನತೆಯನ್ನ ಕಳ್ಕೋಬಾರ್ದಲ್ಲ ಸರ್. ಸರಿ, ದಯವಿಟ್ಟು ಇದಕ್ಕೆ ನೀವು ಸ್ಪಷ್ಟೀಕರಣ ಕೊಡಿ. ಸರಿ, ಆಯ್ತು. ದಯವಿಟ್ಟು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ದಯವಿಟ್ಟು ನೀವು ಮಾಡಿರೋ ತಪ್ಪಿಗೆ ನೀವು ಸ್ಪಷ್ಟೀಕರಣ ಕೊಡಿ. ಯಾಕಂದ್ರೆ ಜನ ನೋಡ್ತಾ ಇದ್ದಾರೆ ಸರ್, ಜನ ನೋಡ್ತಾ ಇದ್ದಾರೆ. ಸರಿ, ನಾವ್ ಇಷ್ಟೆಲ್ಲ ಕೆಲಸ ಕಾರ್ಯಗಳ, ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡಿ ಇಂಥ ಒಂದು ಚಿಕ್ಕ ಅಲ್ಕಟ್ ಕೆಲಸ ಯಾವನ ಮಾಡಿದಂತೇಳಿ ಆ ಕೆಲಸದಿಂದಾಗಿ ನಮ್ಮ ಸಮಾಜಕ್ಕೆ, ನಮ್ಮ ಸಂಘಟನೆಗೆ ಯಾಕೆ ನೀವು, ನಮ್ಮ ಅರುಣ್ ಕುಮಾರ್ ಪುತ್ತಿಲರವರಿಗೆ ಯಾಕೆ ಕೆಟ್ಟ ಹೆಸರು ತರ್ತೀರಾ? ಅವ್ರು ಮಾಡಿದ ಒಳ್ಳೆ ಕೆಲಸಗಳನ್ನು ಯಾರೂ ಪ್ರಚಾರ ಮಾಡುದಿಲ್ಲ. ನಿಮ್ಮಂತ ಮಾಧ್ಯಮ ಮಿತ್ರರು ಯಾರು ಪ್ರಚಾರ ಮಾಡುದಿಲ್ಲ. ನಿಮಿಷ ಅರುಣ್ ಕುಮಾರ್ ಸರ್ ಅವರು ಮಾಡಿದಂತ ಪ್ರತಿಯೊಂದನ್ನು ನಾವು ಪ್ರಸಾರ ಮಾಡಿದ್ದೇವೆ. ನಾವ್ ಇದುವರೆಗೂ ಯಾವ್ದು ಹೈಲೈಟ್ ಅಲ್ಲ, ಅದು ನಮ್ಮ ಜವಾಬ್ದಾರಿ ಇಲ್ಲ ಸರ್. ಒಬ್ಬ ಸಾಮಾಜಿಕವಾಗಿ ಯೋಚನೆ ಮಾಡುವಂತ ಮಾಧ್ಯಮದವರ ಜವಾಬ್ದಾರಿ ಅಲ್ವಾ ಸರ್ ಅದು? ಹೌದು, ನಾವೆಲ್ಲ ಮಾಡಿದ್ದೇವೆ. ಮಾಡಿದ್ದೀರಿ, ಅದೇ ಅದು ನಿಮ್ಮ ಜವಾಬ್ದಾರಿ, ನಿಮ್ಮ ಹಕ್ಕದು. ಮಾಧ್ಯಮ ಇರುವುದು ಅದಕ್ಕೆ ಅಲ್ವಾ ಸರ್? ನೀವೇ ನಮ್ಮ ಪ್ರಪಂಚ, ನೀವು ನಮ್ಮ ಸಮಾಜದ ಕನ್ನಡಿ. ನೀವು ಅದನ್ನೇ ನಾವು ಮಾಡಿದ್ದೀವಿ. ನಾವು ಕೇಳ್ತಿರೋಂಥದ್ದೇನು, ನೀವು ಇಲ್ಲಿ ನಿಮ್ಗೆ ಲ್ಯಾಕ್ ಆಫ್ ನಾಲೆಡ್ಜ್ ಇರುವಂತದ್ದನ್ನ ನೀವು ಹೈಲೈಟ್ ಮಾಡುವಾಗ ಅಟ್ಲೀಸ್ಟ್ ಟೈಮ್ ತಗೋಬೇಕಿತ್ತು. ಸತ್ಯ ಹೌದಾದ್ರೆ ಖಡಾಖಂಡಿತವಾಗಿ ಮಾಡಿ. ಅದರಲ್ಲಿ ನಾನು ಜನರಲ್ ಸೆಕ್ರೆಟರಿ ಆಗಿರ್ಬೋದು ಅಥವಾ ಇನ್ನೊಬ್ಬ ನಮ್ಮ ಪ್ರೆಸಿಡೆಂಟ್ ಆಗಿರ್ಬೋದು, ಅವರು ಕಾಲ್ ಮಾಡ್ತಾರೆ ನಿಮಗೆ ಇನ್ ಫ್ಯೂಚರ್ ಅಲ್ಲಿ, ಅವರು ಆಗಿರ್ಬೋದು. ಖಂಡಿತವಾಗ್ಲೂ ನಾವು ಒಪ್ಲೇಬೇಕು. ನಾವು ಕಾನೂನಿನ ಮುಂದೆ ಗೌರವ ಕೊಡ್ತೀವಿ, ಕಾನೂನಿಗೆ ತಲೆಬಾಗ್ತೀವಿ, ಸಮಾಜದಲ್ಲಿರುವ ಎಲ್ಲ ವರ್ಗದವರನ್ನು ಗೌರವಿಸ್ತೀವಿ, ಎಲ್ಲ ಮಾಧ್ಯಮ ಮಿತ್ರರಿಗೆ ಗೌರವ ಕೊಡ್ತೀವಿ. ಯಾಕಂದ್ರೆ ದಿನ ಹಗಲು ರಾತ್ರಿ ದುಡಿಯುವವರು ನೀವು, ಸಮಾಜದಲ್ಲಿ ಆಗುವ ಕಷ್ಟ ಸುಖಗಳಲ್ಲಿ ಇರುವವರು ನೀವು. ಆದ್ರೆ ನಿಮ್ಮ ಗೌರವ ಘನತೆಯನ್ನ ನೀವು ಉಳಿಸ್ಕೊಳ್ಬೇಕಂದ್ರೆ ನಿಮ್ಮ ಮಾಧ್ಯಮದ ವೃತ್ತಿ ಧರ್ಮವನ್ನ ನೀವು ಮಾಡ್ಬೇಕು, ಪಾಲಿಸಬೇಕು ಅಂತ ಹೇಳ್ತಿರೋದು ನಾನು. ವೃತ್ತಿ ಧರ್ಮವನ್ನೇ ಪಾಲಿಸ್ತಾ ಇದ್ದೇನೆ. ನೀವು ಪಾಲಿಸಿದ್ದೀರಿ, ಖಂಡಿತವಾಗ್ಲೂ ಪಾಲಿಸಿದ್ದೀರಾ. ಈ ವಿಚಾರದಲ್ಲಿ ನೀವು ಎಡಕಿದ್ದೀರಿ, ನೀವು ಅರ್ಜೆಂಟ್ ಮಾಡಿದ್ದೀರಿ. ನಿಮ್ಮ ಹತ್ರ ಎಲ್ಲ ದಾಖಲೆಗಳಿದೆ, ನಿಮಗೆ ಕಲಿಸಿದವನು ಇದೆ, ಕಲಿಸಿದವ ಕೊಟ್ಟವನ ನಂಬರ್ ಇದೆ. ನೀವು ಅವನನ್ನ ಮುಖತಃ ಅಥವಾ ಫೋನ್ ಮುಖಾಂತರ ಮಾತಾಡಿ ಅದರ ಕ್ಲಾರಿಫಿಕೇಶನ್ ಪ್ರಜ್ವಲ್ ಘಾಟೆ ಅವರನ್ನ ಮೀಟ್ ಮಾಡಿ ತಗೊಂಡು ಅದನ್ನ ಬಿತ್ತರಿಸಬೇಕಿಷ್ಟು. ನೀವು ಇನ್ನೂ ಒಂದು ಪಬ್ಲಿಸಿಟಿ, ನಿಮ್ಮ TRP ಇನ್ನೂ ಜಾಸ್ತಿ ಆಗ್ತಾ ಇತ್ತು, ಏನೂ ಅದರಲ್ಲಿ ಕಮ್ಮಿ ಆಗ್ತಾ ಇರ್ಲಿಲ್ಲ. ಆದ್ರೆ ಇಲ್ಲಿ ಮಾಡ್ತಾ ಇರುವಂತದ್ದು ನೀವು ಅಕ್ಷಮ್ಯ ಅಪರಾಧ ಸರ್. ಒಂದು ಸಂಘಟನೆಯ, ಒಂದು ವ್ಯಕ್ತಿಯ ಮಾನಹಾನಿ ಮಾಡಿದಿರಿ ನೀವು. ಸ್ಪೆಷಲಿ BTV. ನಾನು ನಿಮ್ಗೆ ಸಂಜೆ ಅಷ್ಟೊತ್ತಿಗೆ ಯಾರು ನಮಗೆ ಸುದ್ದಿ ಕೊಟ್ಟದ್ದು ಅನ್ನೋದನ್ನ ತಿಳಿಸ್ತೇನೆ. ಕೊಡಿ ಸರ್, ಕೊಡಿ. ಅಡ್ಡಿಲ್ಲ. ನಾವು ಕಾನೂನು ಮೂಲಕ ನಾವು ಇದಕ್ಕೆ ಖಂಡಿತವಾಗ್ಲೂ ಇದಕ್ಕೆ ಹೋರಾಟ ಮಾಡ್ತೀವಿ. ನಾವು ಪರಿವಾರ ಸಂಘಟನೆಯವರು ಇಷ್ಟು ದಿನ ಆ ಕೃಷ್ಣ ಜಯರಾವ್ ಅವನು ಮಾಡಿದ ಗಣಂದಾರಿ ಕೆಲಸಕ್ಕೆ ನಾವು ಸುಮ್ಮನೆ ಕೂತಿದೀವಿ ಅಂತ ಹೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾಕೆ ಬೇಕು? ಹಿಂದೂ ಸಮಾಜದಲ್ಲಿ ಆಗಿರುವಂತಹ ಅನ್ಯಾಯ ಖಂಡಿತವಾಗ್ಲೂ ಆಗಿದೆ, ಹೌದು. ಆದ್ರೆ ಅದು ಎರಡೂ ಕಡೆಯವರು ಅವರ ಸಾಂಸಾರಿಕ ಜೀವನದ ವ್ಯವಸ್ಥೆ, ಅವರು ಕುಟುಂಬದವರು ಮಾತಾಡುವಂತ ಕೆಲಸಗಳು. ಅದಕ್ಕೆ ಒಬ್ಬ ಸಂಘಟನೆಯಲ್ಲಿರುವವರು ಹೋಗ್ಬಿಟ್ಟು ಅದನ್ನು ಫೈನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. 7-8 ವರ್ಷದಿಂದ ಅವರು ಪರಿಚಯಸ್ಥರಿದ್ದಾರೆ, ಅವರ ಮನೆಯವರು, ಇವರ ಮನೆಯವರು, ಆ ಹುಡುಗಿ, ಈ ಹುಡುಗ, ಅದು ಅವರ ಫ್ಯಾಮಿಲಿ ಮ್ಯಾಟರ್. ಅದಕ್ಕೆ ನಾವು ಸಂಘಟನೆಯವರಾಗಿರ್ಬೋದು, ಅರುಣ್ ಕುಮಾರ್ ಪುತ್ತಿಲರವರಾಗಿರ್ಬೋದು, ಯಾಕೆ ಹೋಗಿ ಮಾತಾಡಬೇಕು? ಅದ್ರಲ್ಲಿ ಏನಿದೆ ನಮ್ಮ ಮಧ್ಯಸ್ಥಿಕೆ?
ಅಲ್ಲಿ ಈ ರೀತಿ ಅನ್ಯಾಯ ಆದಾಗ ಅವರಿಗೆ ಬೇಡ ಇವರಿಗೆ ಬೇಕು ಅಂತ ಆದಾಗ ಹೊರಗಡೆ ಅದು ವಿಷಯ ಹೊರಗಡೆ ಬಂದಾಗ ಈ ಮಾಧ್ಯಮದವರಾಗ್ಲಿ ಅಥವಾ ಬೇರೆಯವರಾಗ್ಲಿ ನಮ್ಮನ್ನೇ ಯಾಕೆ ಬೊಟ್ಟು ಮಾಡಿ ತೋರಿಸುವಂತದ್ದು, ಇದು ಅಕ್ಷಮ್ಯ ಅಪರಾಧ ಅಲ್ವಾ ಸರ್? ಆಯ್ತು, ಅದು ನಾನು ನಿಮಗೆ ಸಂದೇಶದಲ್ಲಿ ತಿಳಿಸ್ತಾನೆ. ನೋಡಿ, ತಿಳಿಸುವುದು ಮಾತ್ರ ಅಲ್ಲ, ನಮಗೆ ಇದಕ್ಕೆ ನೀವು ಸ್ಪಷ್ಟೀಕರಣ ಕೊಡ್ಬೇಕು ಸರ್. ನಿಮ್ಮ ಮಾಧ್ಯಮದಲ್ಲಿ ಸ್ಪಷ್ಟೀಕರಣ ಕೊಡಬೇಕು. ನಮ್ಮಂತ ಇರುವಂತ ಎಲ್ಲ ವಾಟ್ಸ್ಆಪ್ ಆಗ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ಮತ್ತೆ ಪಬ್ಲಿಸಿಟಿ ಆಗ್ಬೇಕು, ನೀವು ಕೊಟ್ಟ ಸ್ಪಷ್ಟೀಕರಣ. ಆಯ್ತು, ಖಂಡಿತವಾಗ್ಲು ಆವಾಗ ನಿಮ್ಮನ್ನ ಮೆಚ್ಚುತ್ತೇನೆ ಸರ್. ನಿಮ್ಮ ಮಾಧ್ಯಮಕ್ಕೆ ನಾನು ಗೌರವ ಕೊಡ್ತೀನಿ ಖಂಡಿತವಾಗ್ಲು. ಯಾಕಂದ್ರೆ ನಿಮ್ಮ ಮೇಲೆ ಅತ್ಯಂತ ಗೌರವ ಇದೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು, BTV ಅಲ್ಲಾಗ್ಲಿ ಎಲ್ಲ ಮಾಧ್ಯಮ ಮಿತ್ರರ ಹತ್ರ ಅತ್ಯಂತ ಗೌರವ ಇದೆ. ಯಾಕಂದ್ರೆ ನಾವು ಹಲವಾರು ಸಂಘಟನೆಗಳಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಒಳ್ಳೆ ಕೆಲಸ ಕಾರ್ಯ ಮಾಡ್ತಿರುವರು. ನಮಗೆ ಈ ರೀತಿಯ ಊಹಾಪೋಹಗಳನ್ನು ಅನ್ಕೊಂಡು ನಮ್ಮ ಹೆಸರನ್ನ ಕೆಟ್ಟದ್ದು ಮಾಡ್ಕೊಂಡು ನಾವು ಸಮಾಜದಲ್ಲಿ ಬಾಳುವವರಲ್ಲ. ದಯವಿಟ್ಟು ಗಮನಿಸಿ. ಸರಿ ಸರ್.